ನಗರದ ಖಾಸಗಿ ಬಸ್ಸುಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಪರಿಚಯಿಸಲಾಗಿರುವ ಚಲೋ ಕಾರ್ಡ್ ಅತ್ಯಲ್ಪ ಅವಧಿಯಲ್ಲೇ ಜನಪ್ರಿಯವಾಗಿದ್ದು ಮಂಗಳೂರಿನಲ್ಲಿ ಸಂಚರಿಸುವ 42 ಮತ್ತು 44 ನಂಬರಿನ ಬಸ್ಸುಗಳಲ್ಲಿ ಚಲೋ ಡಿಜಿಟಲ್ ಪಾಸ್ಗಳು ಮತ್ತು ಲೈವ್ ಟ್ರ್ಯಾಕಿಂಗ್ ಡಿಜಿಟಲ್ ವ್ಯವಸ್ಥೆಯನ್ನ ಬಸ್ಗಳಲ್ಲಿ ಘೋಷಿಸಲಾಗಿದೆ. ಈ ಹಿನ್ನೆಲೆ ಈ ವಿಶೇಷ ವ್ಯವಸ್ಥೆಗೆ ಸಂಚಾರಿ ಎಸಿಪಿ ನಟರಾಜ್ ಇಂದು ತಲಪಾಡಿಯಲ್ಲಿ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಇದೊಂದು ಅತ್ಯುತ್ತಮ ಸವಲತ್ತುಗಳನ್ನು ಹೊಂದಿರುವ ವಿಶೇಷ ಆಪ್ ಆಗಿದ್ದು ಅತ್ಯಲ್ಪ ಅವಧಿಯಲ್ಲಿ ಜನ ಮೆಚ್ಚುಗೆಯನ್ನ ಪಡೆದಿದೆ. ಇದನ್ನ ಸರ್ವರೂ ಕೂಡ ಬಳಸಿಕೊಳ್ಳಬೇಕು ಅಂತ ಹೇಳಿದರು. ಇದೇ ಸಂದರ್ಭ ಪ್ರಯಾಣಿಕರಿಗೆ ವಿಶೇಷ ಡಿಜಿಟಲ್ ಚಲೋ ಕಾರ್ಡ್ ವಿತರಣಾ ಕಾರ್ಯವೂ ನಡೆಯಿತು. ಇನ್ನು ಡಿಜಿಟಲ್ ಪಾಸ್ಗಳು ಗ್ರಾಹಕರಿಗೆ ಲಾಭದಾಯಕ, ಅನುಕೂಲಕರ ಮತ್ತು ಸುರಕ್ಷಿತವಾಗಿರುವ ಗುರಿಯನ್ನ ಹೊಂದಿದೆ. ಸ್ಟೇಟ್ ಬ್ಯಾಂಕ್ ತೊಕ್ಕೋಟು ಮತ್ತು ಸ್ಟೇಟ್ ಬ್ಯಾಂಕ್ ತಲಪಾಡಿ ಮಾರ್ಗದಲ್ಲಿ ಸಾವಿರಾರು ಮಂದಿ ಪ್ರಯಾಣಿಕರು ಪಾಸ್ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಕಚೇರಿಗೆ ಹೋಗುವವರು, ದೈನಂದಿನ ಪ್ರಯಾಣಿಕರು, ವಿದ್ಯಾರ್ಥಿಗಳು, ಅಪರೂಪದಲ್ಲಿ ಪ್ರಯಾಣ ಹೋಗುವವರು ಕೂಡ ಚಲೋ ಕಾರ್ಡ್ ಅನ್ನು ಬಳಸುತ್ತಿದ್ದಾರೆ. ಈ ಪಾಸ್ಗಳು ಪ್ರಯಾಣಿಕರಿಗೆ ಅನುಕೂಲಕರವಾಗುವ ಜೊತೆಗೆ ಹೆಚ್ಚಿನ ಹಣದ ಉಳಿತಾಯವನ್ನ ಮಾಡ್ತಿದೆ ಅಂತ ಬಸ್ ಮಾಲಕರ ಸಂಘದ ಪದಾಧಿಕಾರಿಗಳು ವಿವರಿಸಿದರು. ಕಳೆದ ವರ್ಷ ಚಲೋ ಕಾರ್ಡ್ ನಗರದ ಬಹುತೇಕ ಬಸ್ಸುಗಳಲ್ಲಿ ಸ್ವಯಂ ಸೇವಾ ಟಿಕೆಟಿಂಗ್ ಯಂತ್ರಗಳು, ಸಂಪರ್ಕ ರಹಿತ ಪಾವತಿಗಳು ಮತ್ತು ಪೇಪರ್ಲೆಸ್ ಟಿಕೆಟಿಂಗ್ನೊಂದಿಗೆ ಡಿಜಿಟಲೀಕರಣಗೊಳಿಸಿದ್ದು ಹಾಂಗ್ಕಾಂಗ್, ಸಿಂಗಾಪುರ, ಲಂಡನ್ನಂತಹ ಜಾಗತಿಕ ನಗರಗಳಲ್ಲಿ ಬಸ್ ಪ್ರಯಾಣಕ್ಕೆ ಸಮಾನವಾದ ಅನುಭವವನ್ನು ನೀಡುತ್ತಾ ಇದೆ ಎಂದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಜಯಶೀಲ ಅಡ್ಯಂತಾಯ, ಕಾರ್ಯದರ್ಶಿ ವಿಜಯ್ ಕೃಷ್ಣ ಪುತ್ರನ್, ಪ್ರಮುಖರಾದ ಅಶ್ವತ್ಥಾಮ ಹೆಗಡೆ, ಸುದೇಶ್ ಕುಮಾರ್, ಅಬ್ದುಲ್ ರಜಾಕ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ತಲಪಾಡಿ ಏನು ಗಡಿಭಾಗ ಬಸ್ ಬರ್ತವೆ, ಇಲ್ಲಿ ಎಲ್ಲ ಬಸ್ಗಳಿಗೂ ಸುಮಾರು 100% 27 ಬಸ್ಗಳಲ್ಲಿ 26 ಬಸ್ಗೆ ಈಗ ಆಲ್ರೆಡಿ ಅವರು GPS ಅನ್ನು ಅಳವಡಿಸಿ ಚಲೋ ಆ್ಯಪ್ ಅನ್ನು ಇವತ್ತು ಲಾಂಚ್ ಮಾಡುವಂಥ ಒಂದು ಪ್ರೋಗ್ರಾಮಿಗೆ ಇವತ್ತು ತಾವೆಲ್ಲ ಚಾಲನೆ ಕೊಡಿದರೆ ಇದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಮೂಹ ಸಾರಿಗೆ ವ್ಯವಸ್ಥೆ ನಾವೆಲ್ಲ ಬಳಸಬೇಕಂತೇಳಿ ನಾವೆಲ್ಲ ಸ್ಟ್ರೆಸ್ ಮಾಡೋದು. ನಗರ ವ್ಯಾಪ್ತಿಯಲ್ಲಿ ನಮಗೆ ಈಗ ಪೊಲ್ಯೂಷನ್ ಜಾಸ್ತಿ, ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು, ಟ್ರಾಫಿಕ್ ಸುಗಮ ಸಂಚಾರಕ್ಕೆ ಕಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಮೂಹ ಸಾರಿಗೆಗಳನ್ನು ಬಸ್ಗಳನ್ನು ಜಾಸ್ತಿ ಜನ ಬಳಸಬೇಕು, ಸೈಕಲ್ಗಳನ್ನು ಬಳಸಬೇಕು, ನಡ್ಕೊಂಡು ಬೇಕಂತ ನಾವೆಲ್ಲ ಸ್ಟ್ರೆಸ್ ಮಾಡೋದು. ಬಸ್ಗಳು ವಿಶೇಷವಾಗಿ ಬಸ್ಗಳಿಗೆ ಏನಾಗ್ತಿದೆ ಅಂದರೆ ಕಾಲಿಗೆ ಯಾರಿಗೂ ವ್ಯವಧಾನ ಇಲ್ಲ, ಟೈಮ್ ಇಲ್ಲ. ಅವ್ರು ಏನು ಮಾಡ್ತಾರೆ, 1 ನಿಮಿಷ ಕಾದ್ರೆ ಇಲ್ಲ ಬಸ್ ಬರಲ್ಲ ಅಂತ ಹೇಳಿ ಆಟೋದಲ್ಲಿ ಹೋಗೋದು, ಬಸ್ಸಲ್ಲಿ ಹೋಗೋದು, ಬೇರೆ ಇದರಲ್ಲಿ ಹೋಗತಕ್ಕಂಥ ವ್ಯವಸ್ಥೆ ಇತ್ತು. ಈಗ ನಿಮ್ಮ ಆ್ಯಪ್ ಬಂದ ಮುಖಾಂತರ ಅದು ಎಲ್ಲಿಗೆ ಎಷ್ಟೊತ್ತಿಗೆ ಬರ್ತದೆ, ಬಸ್ ಬರ್ತದೆ, ಬಸ್ ಎಲ್ಲಿದೆ ಅಂತಕ್ಕಂಥ ಟ್ರ್ಯಾಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅವರು ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಖಾಸಗಿ ಬಸ್, ಮಂಗಳೂರಿನ ಖಾಸಗಿ ಬಸ್ಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಜನಕ್ಕೆ. ನಮ್ಮ ಮಂಗಳೂರು ಬಸ್ ನೋಡಿ ಎಲ್ಲರೂ ಬೇರೆ ಕಲಿಯುವಂಥ ಸ್ಥಿತಿ ಇದೆ. ಈಗ ನಗದು ರಹಿತ ಡಿಜಿಟಲ್ ಸೇವೆಯನ್ನು ಒದಗಿಸುವಂಥ ವ್ಯವಸ್ಥೆಯಲ್ಲಿ ಚಲೋ ಸಂಸ್ಥೆ, ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘ ಹಾಗೂ ಚಲೋ ಸಂಸ್ಥೆಯ ಸಂಯೋಗದಲ್ಲಿ ನಾವೊಂದು ಆ್ಯಪನ್ನು ಬಿಡುಗಡೆ ಮಾಡಿ ಈಗ ತಾನೇ 2 ವರ್ಷಕ್ಕಿಂತ ಮೊದಲು ಈ ಭಾಗಕ್ಕೆ ಬಂದಿರ್ತಾರೆ. ಈ ವ್ಯವಸ್ಥೆಯನ್ನು ನಾವು ತಂದ ಮೇಲೆ ಇದರಲ್ಲಿ ಈಗ ತಾನೇ ನಟರಾಜ್, ACP ನಟರಾಜ್ ಇರೋರು ಹೇಳಿದರು, ಎಲ್ಲ ಭಾಗದ ಎಲ್ಲ ಬಸ್ಸುಗಳಿಗೆ GPS ಅಳವಡಿಸಿ ಒಂದು ಕಾನೂನುಬದ್ಧವಾಗಿ ಒಳ್ಳೆಯ ರೀತಿಯ ಸೇವೆ ಕೊಡಬೇಕಾದರೆ ಅದಕ್ಕೆ GPS ವ್ಯವಸ್ಥೆ ಬೇಕಂತ ನಮಗೆ ಜಿಲ್ಲಾಡಳಿತ ಕೂಡ ನಮಗೆ ಮನವರಿಕೆ ಮಾಡಿತ್ತು. ಅದೇ ಸಂದರ್ಭದಲ್ಲಿ ಈ ಚಲೋ ಸಂಸ್ಥೆ ನಮ್ಮ ಸಂಯೋಗದಲ್ಲಿ ಸೇರಿ GPS ಅನ್ನು ಅಳವಡಿಸಿ ಬಸ್ ಪ್ರಯಾಣಿಕರಿಗೆ ಯಾವ ರೀತಿಯಲ್ಲಿ ಸೌಲಭ್ಯವನ್ನು ನಗದು ರಹಿತವಾಗಿ ಕೊಡಬಹುದು ಈಗಿನ ಆಧುನಿಕ ಕಾಲದಲ್ಲಿ ಎಂಬ ಒಂದು ಅದಕ್ಕೆ ಸರಿಯಾಗಿ ಅವರು ಸಹ ನಮಗೆ ಒಂದು ನಮ್ಮ ವ್ಯವಸ್ಥೆಗೆ ಅವರು ಬದ್ಧರಾಗಿದ್ದರು. ಇವತ್ತು ನಾವು ಸ್ಟೇಟ್ ಬ್ಯಾಂಕ್ನಿಂದ ತಲಪಾಡಿ ಹಾಗೂ ಸ್ಟೇಟ್ ಬ್ಯಾಂಕ್ನಿಂದ ಉಳ್ಳಾಲಕ್ಕೆ ಬರುವಂಥ ರೂಟ್ ನಂಬರ್ 42, 43 ಮತ್ತು 44 ರೂಟ್ನ ಬಸ್ನಲ್ಲಿ ಡಿಜಿಟಲ್ ಪಾಸ್ ವ್ಯವಸ್ಥೆ ಅಂದರೆ ಚಲೋ ಕಂಪನಿಯ ಸಹಯೋಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಹಯೋಗ ಹಾಗೂ ನಮ್ಮ 42, 43ನ ಎಲ್ಲ ಮಾಲಕರ ಸಹಯೋಗದೊಂದಿಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಡಿಜಿಟಲ್ ಪಾಸ್ನ ವ್ಯವಸ್ಥೆಯನ್ನು ಇವತ್ತು ನಮ್ಮ ಮಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಟ್ರಾಫಿಕ್ನ MA ನಟರಾಜ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಪಾಸನ್ನು ನಾವು ಯಾಕೆ ವಿತರಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಅಂತ ಒಂದು ಪರಿಕಲ್ಪನೆಯಲ್ಲಿ ಮಂಗಳೂರು ನಗರವನ್ನು ಸುಂದರವಾಗಿಸ್ತಾ ಇದ್ದಾರೆ. ನಗರ ಮಾತ್ರ ಸುಂದರವಾದರೆ ಸಾಲದು, ಪ್ರತಿಯೊಂದು ಸುಂದರ ಆಗಬೇಕು. ಈಗ ಯಾವ ರೀತಿಯಲ್ಲಿ ಗೂಗಲ್ ಪೇ, Paytm ತುಂಬ ಮನಿ ಟ್ರಾನ್ಸ್ಫರ್ ಅಂದರೆ ಡಿಜಿಟಲ್ ಆಗಿದೆ, ಅದೇ ರೀತಿಯಲ್ಲಿ ನಮ್ಮ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ
ಡಿಜಿಟಲ್ ವ್ಯವಸ್ಥೆಗೆ ಅವರು ಹೊಂದಿಕೊಂಡು ಹೋಗುವಂತೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದೇವೆ. ಅದರಲ್ಲಿ ಮಂಗಳೂರು ನಗರದಲ್ಲಿ ಸಂಚರಿಸುವ ಎಲ್ಲ ರೂಟ್ನಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ತಲಪಾಡಿ ರೂಟ್ನಲ್ಲಿ ಪ್ರಥಮ ಬಾರಿಗೆ ಎಲ್ಲ ಬಸ್ಸಿನವರು ಅಂದರೆ 95% ಬಸ್ಸಿನವರು ಚಲೋ ಕಂಪನಿಯ ಸಹಯೋಗದೊಂದಿಗೆ ಡಿಜಿಟಲ್ ಪಾಸ್ ವ್ಯವಸ್ಥೆಯನ್ನು ಇದು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ನಾವು ಪ್ಯಾಸೆಂಜರ್ಗಳಿಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸರಿಸುಮಾರು 15ರಿಂದ 20% 20% ರಿಯಾಯಿತಿ ದರದಲ್ಲಿ, ಅದೇ ರೀತಿಯಲ್ಲಿ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ಸರಿಸುಮಾರು 50ರಿಂದ 60% ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮೊಬೈಲ್ನಲ್ಲಿ ಸ್ಕ್ಯಾನರ್ ವ್ಯವಸ್ಥೆ ಬರ್ತದೆ. ಆ ಸ್ಕ್ಯಾನರ್ ವ್ಯವಸ್ಥೆಯ ಮೂಲಕವೂ ನೀವು ಟಿಕೆಟನ್ನು ಬಸ್ಸಿನಿಂದ ತೆಗೆದುಕೊಳ್ಬೋದು.